ಲಂಕೇಶ್ ಅವರೇ, ಸುದೀಪ್ ಅವರು ಶೂಟಿಂಗ್ ವಾರಸ್ಕಾರ ಸೀರಿಯಲ್ ಶೂಟಿಂಗಿಗೆ ಬಂದಾಗ ಈ ಥರ ಮರಗಳನ್ನೆಲ್ಲ ಡ್ಯಾಮೇಜ್ ಮಾಡಿ 5 ವರ್ಷದ ಹಿಂದೆ ಎಲ್ಲ ಮರಗಳು ಕಡ್ದು ಎಲ್ಲ ನನಗೆ ರಮಾನಾಥ್ ರೈ ಎಲ್ಲ ಫ್ರೆಂಡ್ ಅಂತೇಳಿ ಫಾರೆಸ್ಟ್ ಮಿನಿಸ್ಟ್ರು ಅವ್ರು ಮಹೇಶ್ ಅವರು ಹೋಗ್ಬಿಟ್ಟಿದ್ದಾರೆ. ಮರ ಕಡಿಬೇಡಿ ಪರ್ಮಿಷನ್ ಇಲ್ಲದೆ ಅಂತ ಹೇಳಿದಾಗ ರಮಾನಾಥ್ ರೈ ಅವರು ಅವತ್ತು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದು, ಅವ್ರು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ದು. ಈ ಮರಗಳನ್ನೆಲ್ಲ ನೋಡಿ ಇಲ್ಲಿ ಇದೆಲ್ಲ ಡ್ಯಾಮೇಜ್ ಆಗ 5 ವರ್ಷದ ಹಿಂದೆ ಎಲ್ಲ ಕರಗಿ ಲಕ್ಷಾಂತರ ರೂಪಾಯಿ ಮರ ಇನ್ನೂ ಕರಗಿ ಎಲ್ಲ ಮಣ್ಣಾಗಿ ಹೋಗಿದೆ. ಆಲ್ರೆಡಿ ಇನ್ನೂ ಕರಗಿ ಹೋಗ್ತಾರೆ, ದೊಡ್ಡ ಸ್ವಲ್ಪ ಸುಮಾರು ಬಿದ್ದಿದೆ. ಆಯಿತಾ, ಇದಕ್ಕೆ ನೀವು ನ್ಯಾಯ ಕೊಡ್ತೀವಿ. ಫಸ್ಟು ಬರೀ ಸುದೀಪು ಫ್ರೆಂಡ್ ಅಂತ ಬಿಡಬೇಡಿ ಆಯಿತಾ. ನೀವೆಲ್ಲ ಗಿಫ್ಟುಗೆಲ್ಲ ಪಾರ್ಟಿ ಮಾಡ್ಕೊಂಡಿರೋದು ಬರೀ ಬೇರೆಯವರನ್ನು ಆಪೋಸ್ ಮಾಡ್ಕೊಂಡು ಸುಮ್ಮನೆ ನೀವು ಸ್ಕೋಪ್ನೋದೆಲ್ಲ ಬೇಕಾಗಿಲ್ಲ. ಮಾಡಿ ಎಲ್ಲರಿಗೂ ಒಂದೇ ನ್ಯಾಯ. ನಾನು ಒಬ್ಬ ರೈತ, ನನಗೂ ನ್ಯಾಯ ಕೊಡಬೇಕು. ನಿಮ್ಮ ತಂದೆಯವರು ಭಾಳ ಅನ್ಯಾಯ ವಿರುದ್ಧ ಹೋರಾಡ್ತಾ ಇದ್ರು, ಅದೇ ಥರ ನೀವು ಅನ್ಯಾಯ ವಿರುದ್ಧ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.